ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಈ ದಿವಸ ನಾವು ವಿರುದ್ಧ ಆಹಾರ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಡಾಕ್ಟರ್ ನಿಯತಿ ಅವರಿದ್ದಾರೆ. ನಾನು ಡಾಕ್ಟರ್ ನಿಯತಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟರ್ ನಿಯತಿ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ದ್ರವ್ಯಗುಣ ವಿಭಾಗದಲ್ಲಿ. ದ್ರವ್ಯಗುಣ ವಿಭಾಗ ಅಂತ ಹೇಳಿದ್ರೆ ಅದು ಮೆಟೀರಿಯಾ ಮೆಡಿಕಾ ಮತ್ತು ಫಾರ್ಮಕಾಲಜಿ ಡಿಪಾರ್ಟ್ಮೆಂಟ್, ಅಂದರೆ ಬೇರೆ ಬೇರೆ ಏನು ದ್ರವ್ಯಗಳ ಗಿಡಮೂಲಿಕೆಗಳ ವಿಚಾರವನ್ನು ಅಧ್ಯಯನ ಮಾಡುವಂಥ ಒಂದು ವಿಭಾಗ ದ್ರವ್ಯಗುಣ ವಿಭಾಗ. ಈ ಒಂದು ದ್ರವ್ಯಗುಣ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಡಾಕ್ಟರ್ ನಿಯತಿ ಅವರು. ಇವತ್ತು ನಾವು ಮಾತನಾಡ್ತಾ ಇರುವಂಥ ವಿಚಾರ ನಾನು ಈಗಾಗಲೇ ಹೇಳಿದಾಗೆ ವಿರುದ್ಧ ಆಹಾರ. ನಾವು ಎಷ್ಟೋ ಬಾರಿ ಆಹಾರ ಸೇವನೆ ಮಾಡುವ ಸಂದರ್ಭದಲ್ಲಿ ಅಥವಾ ನಮ್ಮ ಊಟೋಪಚಾರ ಸಂದರ್ಭದಲ್ಲಿ ಒಂದಕ್ಕೊಂದು ತಾಳೆಯಾಗದ, ಅಂದರೆ ಅದು ವೈದ್ಯಕೀಯ ಅಥವಾ ಒಂದು ನಮ್ಮ ಆಯುರ್ವೇದಿಕ್ ಶಾಸ್ತ್ರದ ಪ್ರಕಾರ ಒಂದಕ್ಕೊಂದು ತಾಳೆಯಾಗದ ಆಹಾರಗಳನ್ನು ನಾವು ಎಷ್ಟೋ ಬಾರಿ ಸೇವನೆ ಮಾಡ್ತೇವೆ. ಈ ರೀತಿ ಮಾಡಿದರೆ ಏನಾಗುತ್ತೆ? ಎಷ್ಟೋ ಬಾರಿ ತಕ್ಷಣಕ್ಕದು ಏನು ಪ್ರತಿಕೂಲ ಪರಿಣಾಮ ಮಾಡಿರಲಿಕ್ಕಿಲ್ಲ, ಆದರೆ ದೂರಗಾಮಿಯಾಗಿ ಅಥವಾ ಫ್ಯೂಚರಲ್ಲಿ ಅದು ಯಾವ ರೀತಿ ಪ್ರತಿಕೂಲ ಪರಿಣಾಮ ಮಾಡುತ್ತೆ, ಈ ಎಲ್ಲ ವಿಚಾರವಾಗಿ ನಾವು ಇವತ್ತಿನ ಈ ಒಂದು ಆರೋಗ್ಯ ಮಂಥನ ಈ ಒಂದು ಮಾತುಕತೆಯಲ್ಲಿ ಇದ್ದೇವೆ. ನಾನು ಮೊದಲಾಗಿ ವೈದ್ಯರ ಹತ್ರ ನಾನು ಕೇಳುವಂಥದ್ದು, ಡಾಕ್ಟ್ರೆ, ವಿರುದ್ಧ ಆಹಾರ ಅಂದರೆ ಏನು ಅಂತ ಸಾಮಾನ್ಯವಾಗಿ ನಿಮ್ಮ ಆಯುರ್ವೇದಿಕ್ ವೈದ್ಯಕೀಯ ಹಿನ್ನೆಲೆಯಲ್ಲಿ ಅಥವಾ ವೈದ್ಯಕೀಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ವಿರುದ್ಧ ಆಹಾರವನ್ನು ನೀವು ಯಾವ ರೀತಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ? ಹೌದು, ಈಗ ನಾವು ಈ ಇಂದಿನ ಪೀಳಿಗೆಯಲ್ಲಿ ನಾವು ನೋಡುವ ಹಾಗೆ ನಮ್ಮ ಹೆಚ್ಚು ಹೆಚ್ಚು ಆರೋಗ್ಯ ಸಮಸ್ಯೆಗಳು ಅಥವಾ ರೋಗಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾದ ಕಾರಣ ನಮ್ಮ ಬದಲಾದ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಕ್ರಮದಲ್ಲಿ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಮುಖ್ಯವಾಗಿ ಪ್ರಾಶಸ್ತ್ಯ ನೀಡುವುದಂತಂದರೆ ರೋಗ ನಿವಾರಣೆಗಿಂತ ಸ್ವಾಸ್ಥ್ಯ ರಕ್ಷಣಕ್ಕೆ ತುಂಬ ಪ್ರಾಮುಖ್ಯತೆ ನೀಡ್ತಾರೆ. ರೀತಿಯಲ್ಲಿ ಏನೇನು ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಒಬ್ಬ ವ್ಯಕ್ತಿಯ ದಿನಚರಿಯಿಂದ ಹಿಡಿದು ಋತುಚರ್ಯ, ಈ ಆಹಾರ ಕ್ರಮ ಎಲ್ಲದೂ ವಿವರಣೆಯಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ನೀಡ್ತಾರೆ. ಹಾಗೆ ಅದರಲ್ಲಿ ಏನಾದರೂ ಏರ್ಪೇರು ಆದರೆ ಈ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತೆ. ಅದರಲ್ಲಿ ಈಗ ನಾವು ರೋಗದ್ದು ಕಾರಣ ಅಥವಾ ನಿಧಾನ ಅಥವಾ ಕಾಸೆಟಿವ್ ಫ್ಯಾಕ್ಟರ್ ಅಂತ ನೋಡ್ತೇವೆ. ಅದರಲ್ಲಿ ಒಂದು ಅಂಶ ವಿರುದ್ಧ ಆಹಾರ ಅಂತ. ಆ ವಿರುದ್ಧ ಆಹಾರದ ಬಗ್ಗೆ ನಾವು ಖಚಿತಪಡಿಸಿಕೊಂಡು ಆಹಾರ ಸೇವನೆ ಕ್ರಮ ಮಾಡಿದರೆ ಉತ್ತಮ. ಯಾಕಂದರೆ ಕೆಲವು ಪದಾರ್ಥಗಳು, 2 ಅಥವಾ ಹೆಚ್ಚು ಪದಾರ್ಥಗಳು ನಾವು ಸಂಯೋಗ ಮಾಡಿದಾಗ, ಅಂದರೆ ಆಹಾರ ತಯಾರಿಕೆ ಮಾಡುವಾಗ ಇರ್ಬೋದು ಅಥವಾ ಬಳಕೆ ಸೇವಿಸುವಾಗ ಒಟ್ಟಿಗೆ ಇರ್ಬೋದು, ಆಗ ಅದು ಪರಸ್ಪರವಾಗಿ ವಿರುದ್ಧ ಅಥವಾ ಹೊಂದಿಕೆಯಾಗದೆ ಇದ್ದರೆ ಕೆಲವೊಂದು ಸಮಸ್ಯೆಗಳು ಶುರು ಆಗ್ತದೆ, ಉತ್ಪತ್ತಿ ಆಗ್ತದೆ. ಈಗ ಸಾಮಾನ್ಯವಾಗಿ ಈ ವಿರುದ್ಧ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳ್ತೀರಿ? ಯಾವೆಲ್ಲ ಕಾರಣಕ್ಕೆ ನಾವು, ಯಾಕಂತ ಹೇಳಿದ್ರೆ ನೀವು ವಿರುದ್ಧ ಆಹಾರ ಅಂತ ಹೇಳ್ತೀರಿ, ಬಟ್ ಈವನ್ ನಾವೆಲ್ಲರೂ ಅಥವಾ ಜನಸಾಮಾನ್ಯರು ಸೇವನೆ ಮಾಡ್ತಾರೆ, ಏನು ಕಾರಣ ಇರಬಹುದು ಅಂತ? ಈಗ ನೀವು ನೋಡ್ಬೋದು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆದು ಬೇರೆ ಯಾವ ಮೂಲೆ ದೇಶ ಇರ್ಬೋದು, ಅಲ್ಲಿದು ಬೇರೆ ಬೇರೆ ರೀತಿಯ ಅಲ್ಲಿದು ನೀತಿ, ಅಲ್ಲಿದು ಆಹಾರ ಕ್ರಮ ಎಲ್ಲ ಕಡೆ, ಈಗ ಯೂಟ್ಯೂಬಲ್ಲಿ ಇರ್ಬೋದು, ಕುಕ್ಕಿಂಗ್ ವೆಬ್ಸೈಟಲ್ಲಿ ಇರ್ಬೋದು, ಬೇರೆ ಬೇರೆದ್ದು ಮಿಶ್ರಣ ಮಾಡುವಂಥ ಸಿಗ್ತದೆ. ಈಗ ನಾವು ನಮ್ಮ ಪಾರಂಪರಿಕವಾದ ನಮ್ಮ ಪ್ರದೇಶದಲ್ಲಿ ನಾವು ಮಾಡುವಂಥದ್ದು ಆಹಾರ ಪದ್ಧತಿಯನ್ನು ಬಿಟ್ಟು ನಾವು ಅಂಥದ್ದು ನೋಡಿ ಹೊಸತನ್ನು ಒಂದು ಪ್ರಯೋಗ ಮಾಡುವ, ಏನಾದರೂ ಬೇರೆ ಥರದ ರುಚಿ ಇರ್ಬೋದಂತ ನೋಡಲಿಕ್ಕೆ ಹೋಗ್ತೇವೆ. ಹಾಗಾಗಿ ಇಂಥ ಸಮಸ್ಯೆ ಕಾಣಲಿಕ್ಕೆ ಬರ್ತದೆ. ಆಶ್ಚರ್ಯಕರ ಸಂಗತಿ ಅಂತಂದರೆ ಆಯುರ್ವೇದದಲ್ಲಿ ಇದರ ಬಗ್ಗೆ ಆವಾಗಲೇ ಎಷ್ಟೋ ವರ್ಷಗಳ ಮುಂಚೆನೇ ಆಚಾರ್ಯ ಚರಕರ್ ಇರ್ಬೋದು ಅಥವಾ ಆಚಾರ್ಯ ಸುಶ್ರುತರು ಇದರ ಬಗ್ಗೆ ಆವಾಗಲೇ ಮೆನ್ಷನ್ ಮಾಡಿದ್ದಾರೆ, ಬೇರೆ ಬೇರೆ ವಿರುದ್ಧ ಆಹಾರ ಸೇವನೆ. ಯಾಕಂದ್ರೆ ಅವರು ಸೃಷ್ಟಿಯನ್ನು ಬೇರೆ ಬೇರೆ ನಮ್ಮ ಪಾರಂಪರಿಕವನ್ನು ಬಿಟ್ಟು ಬೇರೆ ನಗರದ್ದು
ನೋಡಿ ಅದು ನಮ್ಗೆ ರುಚಿಯ ಕಾರಣಕ್ಕಾಗಿ ಕಾರಣಕ್ಕಾಗಿ ಅಥವಾ ಹೊಸತನ್ನ ಪ್ರಯೋಗ ಮಾಡುವ ಕಾರಣಕ್ಕಾಗಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್. ನೀವೀಗ ಹೇಳಿದ್ರಿ ಇವತ್ತಿನ ಸಂದರ್ಭದಲ್ಲಾದ್ರೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿಕೊಂಡು ನಮ್ಮವರು ಅಡುಗೆ ಮಾಡುವಂತ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್. ಅದು ಆದ್ರೆ ಎಂತ ಆಗ್ತದೆ, ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ದೇಹಕ್ಕೆ ಅದು ಹೊಂದಿಕೊಳ್ಳದೆ ಇದ್ರೆ ಅದು ಸಮಸ್ಯೆ ಆಗಿ ಬಿಡ್ತದೆ. ಎಸ್, ಹಾಗಾದರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಆಹಾರದ ನಿಯಮಗಳ ಬಗ್ಗೆ, ಪರ್ಟಿಕ್ಯುಲರ್ಲಿ ಆಹಾರದ ನಿಯಮ ಅಥವಾ ಒಂದು ರೀತಿ ನೀತಿ ಅಂತ ಏನನ್ನು ಉಲ್ಲೇಖ ಮಾಡ್ತಾರೆ? ಅವರು ಆಹಾರ ಪದಾರ್ಥಗಳ ಆಯ್ಕೆಯಿಂದ ಹಿಡಿದು ಅದರದ್ದು ತಯಾರಿಕಾ ವಿಧಾನ, ಅದರ ಬಳಕೆ, ಅದರ ಸಂಯೋಗ ಎಲ್ಲದರ ಬಗ್ಗೆ ವಿವರಣೆಯಾಗಿ ಕೊಟ್ಟಿದ್ದಾರೆ. ಎಷ್ಟು ಅಂದರೆ ನಮ್ಮ ನೀರಿನಿಂದ ಹಿಡಿದು ಹಾಲು ಉತ್ಪನ್ನಗಳು ಅಥವಾ ಬೇರೆ ದ್ರವ ಪದಾರ್ಥಗಳ ಬಗ್ಗೆ ಕ್ರಮವಾಗಿ ವಿವರಿಸಿದ್ದಾರೆ. ಅದರೊಟ್ಟಿಗೆ ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಸಾಂಬಾರ್ ಪದಾರ್ಥಗಳು, ತರಕಾರಿ, ಸೊಪ್ಪು ಇದರ ಬಗ್ಗೆ ಎಲ್ಲ ಉಲ್ಲೇಖ ಮಾಡಿದ್ದಾರೆ. ಇದರದ್ದು ಗುಣಕರ್ಮ ಬಗ್ಗೆ, ಅದರೊಟ್ಟಿಗೆ ಅದನ್ನು ಹೇಗೆ ತಯಾರು ಮಾಡಬೇಕು, ಅದನ್ನು ಹೇಗೆ ಬಳಕೆ ಮಾಡಬೇಕು, ಯಾವುದನ್ನು ತಗೋಬಾರ್ದು, ಯಾವ ಹೊತ್ತಲ್ಲಿ ತಗೋಬಾರ್ದು, ಅಂದರೆ ಈಗ ಆ ದೇಶಕ್ಕೆ ಯಾವುದು ಸೂಟ್ ಆಗ್ತದೆ, ಯಾವುದು ಪ್ರದೇಶಕ್ಕೆ, ಕಾಲಕ್ಕೆ, ಸೀಸನ್ಗೆ ಸಹ ಈ ಸೀಸನ್ಗೆ ಇಂಥ ತಗೋಬಾರ್ದು ಅಂತ ಹೇಳಿದರೆ ತಗೊಂಡ್ರೆ ಬೇರೆ ಏನಾದರೂ ಸಮಸ್ಯೆ ಕಾಣ್ತದೆ. ಅಂಥದ್ದೆಲ್ಲ ಫುಲ್ ಡೀಟೇಲ್ ಆಗಿ ಇದು ಯಾಕೆ ಹೇಳಿದ್ದಾರೆ ಅಂದರೆ ಮುಖ್ಯವಾಗಿ ನಮ್ಮ ಅಗ್ನಿಯ ಸಂರಕ್ಷಣೆ, ಜಾಟ್ರ ಅಗ್ನಿ ಇರ್ಬೋದು, ಧಾತ್ವ ಅಗ್ನಿ ಇರ್ಬೋದು, ಪಂಚಮಹಾಭೂತ ಅಗ್ನಿ ಇರ್ಬೋದು, ಇದೆಲ್ಲದರ ಸಂರಕ್ಷಣೆಗೋಸ್ಕರ ಅವರು ಇದನ್ನ ವಿಸ್ತಾರವಾಗಿ ನಮಗೆ ಹೇಳಿ. ಅಂದ್ರೆ ನೀವು ಹೇಳಿದ ಅಗ್ನಿ ಅಂತ ಹೇಳಿದ್ರೆ ಅಗ್ನಿಗೂ ಹಾಗಾದ್ರೆ ಆಹಾರದ ವಿಧಿವಿಧಾನಕ್ಕೂ ಸಂಬಂಧ ಉಂಟು. ಯಾಕಂದ್ರೆ ಈಗ ಹೀಗೆ ಹೊರಗಿನ ಬೆಂಕಿ ಅಥವಾ ಅಗ್ನಿ ಪದಾರ್ಥವನ್ನು ಬೇಯಿಸಿ ಇದು ಮಾಡ್ತಾರೆ, ಹಾಗೆ ನಮ್ಮ ಅಂತರದಲ್ಲಿರುವ ಜಾಟ್ರಾಗ್ನಿಯು ನಮ್ಮ ಪದಾರ್ಥವನ್ನು ಬೇಯಿಸಿ ಅಥವಾ ಪಾಕ ಮಾಡಿ ಕಲ್ಮಶವನ್ನು ಬೇರ್ಪಡಿಸಿ ನಮಗೆ ಬೇಕಾದ ಸಾರಾಂಶವನ್ನು ನಮ್ಮ ಶರೀರಕ್ಕೆ ನೀಡ್ತದೆ. ಹಾಗೆ ಆ ಹೊರಗಿನ ಅಗ್ನಿಗೆ ಹೇಗೆ ಇಂಧನ, ಗಾಳಿ ಅಥವಾ ಇದು ಬೇಕಾಗ್ತದೆ, ಹಾಗೆ ನಮ್ಮ ಒಳಗಿನ ಉಷ್ಣ ಶಕ್ತಿಗೆ ಸಹ ನಮ್ಮ ತ್ರಿದೋಷಗಳು ಸಮತೋಲನದಲ್ಲಿ ಇರಬೇಕು. ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಗ ಅಗ್ನಿ ದೃಷ್ಟಿ ಆಗ್ತದೆ. ಯಾಕಂದರೆ ಅಗ್ನಿಯೇ ಎಲ್ಲ ರೋಗಗಳಿಗೆ ಮೂಲ ಕಾರಣ ಅಂತ ಹೇಳ್ತಾರೆ. ಅಲ್ಲಿ ಏನಾದರೂ ಸಮತೋಲನದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಮೇಯ್ನ್ ನಮ್ಮ ಆಹಾರ ವಿಹಾರ ಅಲ್ಲಿ ಏನಾದರೂ ಸಮತೋಲನೆ ಆದರೆ ಅದು ತ್ರಿದೋಷಗಳಿಗೆ ಅಥವಾ ಮಾನಸಿಕ ಹೌದು ವಾತ ಪಿತ್ತ ಕಫ ದೋಷಗಳಿಗೆ ಅಥವಾ ಮಾನಸಿಕ ದೋಷ ಯಾವ್ದು ಸಾತ್ವಿಕ ಸತ್ವ ರಜ ತಮ ಅವುಗಳನ್ನು ಸಹ ಕೆರಳಿಸ್ತದೆ. ಆಗ ನಮ್ಮ ಅಗ್ನಿ ದೃಷ್ಟಿ ಆಗ್ತದೆ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಕಂಡು ಬರ್ತದೆ. ಈಗ ವಿರುದ್ಧಾಹಾರದಲ್ಲಿ ಏನು ಬೇರೆ ಬೇರೆ ಪ್ರಭೇದಗಳು ಅಂತ ಇದ್ದಾವೆ. ಏನದು ಬೇರೆ ಬೇರೆ ಪ್ರಭೇದಗಳು? ಈಗ ವಿರುದ್ಧಾಹಾರ ಅದೇ ಹೇಳಿದಾಗೆ 2 ಅಥವಾ ಹೆಚ್ಚು ಪದಾರ್ಥನ ಸಮ್ಮಿಶ್ರಣ ಮಾಡಿ ಸೇವಿಸಿದ್ರೆ ಅಥವಾ ತಯಾರಿಕಾ ವಿಧಾನದಲ್ಲಿ ಅದನ್ನು ಒಟ್ಟಿಗೆ ಮಾಡಿ ಬಳಸಿದ್ರೆ ಅಥವಾ ಯಾವುದನ್ನು ತಗೋಬಾರ್ದು ಅಂತ ಹೇಳಿದ್ದಾರೆ ಅಂತ ತಗೊಂಡ್ರೆ ಅದೊಂಥರ ವಿಷವಾಗಿ ಪರಿವರ್ತನೆ ಆಗ್ತದೆ. ಯಾಕಂದ್ರೆ ಅದರದ್ದು ಗುಣ ಲಕ್ಷಣ ಅಥವಾ ಕರ್ಮ ಒಂದಕ್ಕೊಂದಕ್ಕೆ ಪರಸ್ಪರವಾಗಿ ವಿರುದ್ಧ ಅಥವಾ ಹೊಂದಿಕೆ ಆಗದೆ ಇದ್ದರೆ ತಕ್ಷಣಕ್ಕೆ ಅದು ಸಹ ಹೇಳಿದ್ದಾರೆ. ಅಗದ ತಂತ್ರ ವಿಭಾಗದಲ್ಲಿ ಗರವಿಷ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಅದು ತಕ್ಷಣಕ್ಕೆ ಅಂತ ಸಮಸ್ಯೆ ಆಗದೆ ಇರ್ಬೋದು, ಅದದು ಅಕ್ಯುಮುಲೇಟ್ ಅಥವಾ ಶೇಖರಿಸಿ ಕ್ರಮೇಣವಾಗಿ ಆರೋಗ್ಯ ಸಮಸ್ಯೆ ಕಂಡು ಬರ್ತದೆ. ಹಾಗೆ ಈ ವಿರುದ್ಧಾಹಾರ ಸಹ ಹಾಗೆ ಗುಣಲಕ್ಷಣ ಒಂದು ಪದಾರ್ಥ 2 ಅಥವಾ ಹೆಚ್ಚು ಪದಾರ್ಥದ್ದು ಹೊಂದಿಕೆಯಾಗದೆ ಅದನ್ನು ಸಮ್ಮಿಶ್ರಣ ಮಾಡಿ ನಾವು ಸೇವನೆ ಮಾಡಿದರೆ ಅದನ್ನು ವಿರುದ್ಧಾಹಾರ ಅಂತ ಹೇಳ್ತೇವೆ. ಅದರಲ್ಲಿ 18 ಪ್ರಭೇದ ಹೇಳಿದ್ದಾರೆ. ಹೌದು. ಅದರ ಅಂದರೆ ಈಗ ಉದಾಹರಣೆಗೆ ಈಗ ನಾವು ನಮ್ಮ ಹಿರಿಯರೇ ತಿಳಿದೋ ಅಥವಾ ತಿಳಿಯದೆಯೋ ಅದನ್ನು
ಪ್ರಯೋಗ ಮಾಡ್ತಿದ್ದಾರೆ, ಅಂದರೆ ಅದನ್ನು ತ್ಯಜಿಸ್ತಿದ್ದಾರೆ. ಈಗ ಹಾಲು ಮತ್ತು ಉಪ್ಪಿನ ಅಂಶ ಇದ್ದದ್ದು ಪದಾರ್ಥ ನಾವು ಒಟ್ಟಿಗೆ ಸೇವನೆ ಮಾಡಲ್ಲ, ಸಂಯೋಗ ವಿರುದ್ಧ ಅಂತ ಹಾಗೆ ಹಾಲು ಮತ್ತು ಹುಳಿ ಪದಾರ್ಥ ನಾವು ಯಾವತ್ತೂ ಅದನ್ನು ಮಿಕ್ಸ್ ಮಾಡಿ ಅಥವಾ ಒಟ್ಟಿಗೆ ಸೇವಿಸಿದ ಅದೆಲ್ಲ ನಮ್ಮ ಹಿರಿಯರೇ ಹೇಳಿದ ಹಾಗೆ. ಈಗ ಆದರೆ ಈ ನಾವು ಮಿಲ್ಕ್ ಶೇಕ್ ಅಂತ ಎಂತ ಮಾಡ್ತೇವೆ, ಈ ಹುಳಿ ಇರದೇ ಸಹ ಇರ್ಬೋದು, ಆದರೆ ಅದರಲ್ಲಿ ಆಮ್ಲರಸದ್ದು ತತ್ವ ಇರ್ತದೆ, ಅದು ನಮಗೆ ಗೊತ್ತಾ. ಈಗ ಮ್ಯಾಂಗೋ ಅಥವಾ ಮಾವಿನ ಹಣ್ಣೆ ತಗೊಳ್ಳಿ, ಅದು ಸಿಹಿ ಇರ್ಬೋದು, ಆದರೆ ಅದರಲ್ಲಿ ಸ್ವಲ್ಪ ಅದು ಆಮ್ಲ ಅಂಶ ಇರ್ತದೆ, ಯಾಕಂದ್ರೆ ಅದು ದಾಳಿಂಬೆ. ಹೌದು. ಹಾಗೆ ಈಗ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತ ಯಾವ್ದು ಸಿಗ್ತದೆ, ಅಥವಾ ಬೇರೆ ಯಾವ್ದಾದ್ರು ಬ್ಲ್ಯಾಕ್ ಬೆರಿ ಅಂಥದ್ದೆಲ್ಲ ಮಿಲ್ಕ್ ಶೇಕ್ ಮುಖಾಂತರ ನಾವು ತಗೋತೇವೆ, ನಮಗೆ ಗೊತ್ತಾಗಲ್ಲ. ಆದ್ರೆ ಹಾಗಾದ್ರೆ ಬಟ್ ಅದನ್ನ ಆವಾಗಲೇ ಹೇಳಿಟ್ಟಿದ್ದಾರೆ, ಅದು ಸಂಯೋಗ ವಿರುದ್ಧ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ತದೆ. ಹಾಗೆ ವೀರ್ಯ ವಿರುದ್ಧ ಅಂದ್ರೆ ಒಂದು ಪದಾರ್ಥದ್ದು ಉತ್ಕೃಷ್ಟ ಗುಣನ ನಾವು ವೀರ್ಯ ಅಥವಾ ಪೊಟೆನ್ಸಿ ಅಂತ ಹೇಳ್ತಾರೆ. ಅದೇ ಶೀತ ವೀರ್ಯ, ಉಷ್ಣ ವೀರ್ಯ ಅಂತ ವಿಭಜನೆ ಮಾಡ್ತಾರೆ. ಹಾಗೆ ಆ ಎರಡು ವೀರ್ಯ ದ್ರವ್ಯ, ಉಷ್ಣ ಮತ್ತು ಶೀತ ಒಟ್ಟಿಗೆ ತಗೋಬಾರ್ದು ಅಂತ ಹೇಳ್ತಾರೆ. ಈಗ ನಾವು ಕರಾವಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ರಾತ್ರಿ ಊಟಕ್ಕೆ ಈಗ ಮೀನು ಅಥವಾ ಕೋಳಿ ಪದಾರ್ಥ ತಗೊಂಡ್ರೆ ಅದು ಉಷ್ಣ ಆಗ್ತದೆ ಅಂತ ಕೂಡಲೇ ಹಾಲು ಕುಡಿತೇವೆ, ಅದು ಸಹ ವೀರ್ಯ ವಿರುದ್ಧ ಆಗ್ತದೆ. ಹಾಲು ಅಲ್ಲಿ ಶೀತ ವೀರ್ಯ ದ್ರವ್ಯ, ಆದರೆ ನಮ್ಮ ಮತ್ಸ್ಯ ಅಥವಾ ಮೀನು ಮಾಂಸ, ಕೋಳಿ ಮಾಂಸ ಉಷ್ಣ ವೀರ್ಯ ದ್ರವ್ಯ, ಅದು ವೀರ್ಯ ವಿರುದ್ಧ ಕಾನ್ಸೆಪ್ಟ್ ಅಲ್ಲಿ ಬರ್ತದೆ. ಹಾಗೆ ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ನಾನು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ನಿಯತಿಯವರು ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ. ಈ ದಿವಸ ನಾವು ವಿರುದ್ಧಾಹಾರ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಈಗ ಬ್ರೇಕ್ನಿಂದ ಮೊದಲು ಮಾತನಾಡುವ ಸಂದರ್ಭದಲ್ಲಿ ವಿರುದ್ಧಾಹಾರದ ಬೇರೆ ಬೇರೆ ಪ್ರಭೇದಗಳ ಬಗ್ಗೆ ಡಾಕ್ಟರ್ ನಮ್ಮ ಜೊತೆಗೆ ವಿಚಾರವನ್ನು ಹಂಚಿಕೊಂಡ್ರು. ನೀವು ಒಂದು ಕಡೆ ಹಾಲು ಮತ್ತು ಇನ್ನೊಂದು ಕಡೆ ಏನು ಮೀನು ಮಾಂಸದ ವಿಚಾರ ಹೇಳಿದೆ. ಹಾಗೆ ಅದು ಸಂಯೋಗ ವಿರುದ್ಧ, ವೀರ್ಯ ವಿರುದ್ಧ, ದೇಶ ವಿರುದ್ಧ ಅಂತ ಬರ್ತದೆ. ಅಂದ್ರೆ ಈಗ ನಾವು ಈ ದೇಶ, ಈಗ ಇಲ್ಲಿ ಆನೂಪ ದೇಶ ಅಂತ ಹೇಳ್ತೇವೆ, ಜಾಂಗಲ ದೇಶ ಅಂದ್ರೆ ಒಣ ಪ್ರದೇಶ ಅಂತ. ಈಗ ಅಲ್ಲಿ ಅವರಿಗೆ ಅವ್ರದ್ದೇ ಒಂದು ಆಹಾರ ಪದ್ಧತಿ ಇರ್ತದೆ, ಅದನ್ನ ಬಿಟ್ಟು ಬೇರೆ ಅದನ್ನ ಬಿಟ್ಟು ಬೇರೆ ತರದ್ದು ಕೊಟ್ರೆ ಅದು ಅವರಿಗೆ ವಿರುದ್ಧ ಆಗಿ ಆಗ್ತದೆ. ಹಾಗೆ ಅಗ್ನಿ ವಿರುದ್ಧ, ಈಗ ನಮ್ಗೆ ಒಂದ್ ವೇಳೆ ಹಸಿವಿಲ್ಲ, ಜೀರ್ಣ ಶಕ್ತಿ ಕುಂಠಿತವಾಗಿದ್ರೆ ಆಗ ನೀವು ಇನ್ನೂ ಜಡವಾದ ಪದಾರ್ಥ ಅಂಥದ್ದೇನಾದ್ರು ಸ್ನಿಗ್ಧಾಂಶ ಇದ್ದದ್ದು ಪದಾರ್ಥ ಕೊಟ್ಟರೆ ಅದು ಅಗ್ನಿ ವಿರುದ್ಧ ಅಂತ ಆಗ್ತದೆ. ಹಾಗೇನೆ ಉಷ್ಣ ಮತ್ತೆ ಶೀತ ಇದ್ದ ಅಥವಾ ತಂಪು ಅಥವಾ ಬಿಸಿ ಪದಾರ್ಥನ ಒಟ್ಟಿಗೆ ತಗೊಂಡ್ರೆ ಅದು ಸಹ ಸಂಯೋಗ ಅಥವಾ ಕ್ರಮ ವಿರುದ್ಧದಲ್ಲಿ ಸಹ ಅದನ್ನು ತಗೊಳ್ಬೋದು. ಈಗ ನಾವು ಏನಾದರೂ ಬಿಸಿ ಊಟ ಆಹಾರ ಸೇವನೆ ಮಾಡಿದರೆ ಅದರೊಟ್ಟಿಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿತೇವೆ, ಅದು ನೀವು ನೋಡ್ಬೋದು. ಈಗ ನಾವು ಅಡುಗೆ ಮಾಡುವಾಗ ಪಾತ್ರೆ ಬಿಸಿ ಆದ್ರೆ ಕೂಡಲೇ ನಾವು ತೊಳಿಲಿಕ್ಕೆ ಹೋಗಲ್ಲ, ಅದನ್ನು ಸ್ವಲ್ಪ ತಣ್ಣಗೆ ಬಿಟ್ಟು ಮತ್ತೆ ಹಾಗೆ ನಾವು ಊಟ ನಮ್ಮ ಜಾಟ್ರಾಗ್ನಿಯಲ್ಲಿ ಸಹ ಈಗ ನೀವು ಬಿಸಿ ಆಹಾರ ತಗೊಂಡು ಕೂಡಲೇ ನೀವು ತಂಪು ಪಾನೀಯ ಕುಡಿದ್ರೆ ಹೇಗೆ ಆಗ್ಬೋದು, ಅದರಲ್ಲಿ ಒಂಥರ ರಿಯಾಕ್ಷನ್ ಆಗ್ತದೆ. ಹಾಗೆ ಬೇರೆ ವಿರುದ್ಧದಲ್ಲಿ ಮೀನು ಮಾಂಸದ ವಿಚಾರಕ್ಕೆ ಬಂದಾಗ ನೀವು ಹೇಳುವಂಥದ್ದು ಮೀನು ಮಾಂಸ ಸೇವನೆ ಮಾಡಿದ ನಂತರ ಯಾವುದನ್ನೆಲ್ಲ ಸೇವನೆ ಮಾಡಬಾರದು ಅಂತ. ಹೌದು, ಸ್ಪೆಷಲಿ ಇದು ಯಾವುದು ಹಾಲು, ಅದರೊಟ್ಟಿಗೆ ಮೊಸರು. ಈಗಿನ ಕಾಲದಲ್ಲಿ ಈಗ ನಾವು ಈಗಿನ ರೆಸಿಪಿಯಲ್ಲಿ ನೋಡ್ಬೋದು, ಕೋಳಿಗೆ ಮೊಸರಿನೊಂದಿಗೆ ಮ್ಯಾರಿನೇಟ್ ಮಾಡಿ ಇಡುದು, ಅದು ಸಹ ಒಂಥರ ವಿರುದ್ಧ. ಯಾಕಂದ್ರೆ ಮೊಸರನ್ನ ಬೇಯಿಸಬಾರ್ದು ಅಥವಾ ಬಿಸಿ ಮಾಡಬಾರ್ದು ಅಂತ ಹೇಳ್ತಾರೆ, ಆದ್ರೆ ನೀವು ಇಲ್ಲಿ ಮ್ಯಾರಿನೇಟ್ ಮಾಡಿ ಕೋಳಿಯನ್ನ ಅಲ್ಲಿ ಬಿಸಿ ಮಾಡ್ತೀರಾ, ಅದು ಸಹ ವಿರುದ್ಧ ಆಹಾರ ಅಂತ ಆಗ್ತದೆ. ಹಾಗೆ ಪ್ರಮಾಣದಲ್ಲಿ ಸಹ ವಿರುದ್ಧ ಅಂತ ಉಂಟು, ಮಾತ್ರ ವಿರುದ್ಧ. ಈಗ ತುಪ್ಪ ಮತ್ತೆ ಜೇನುತುಪ್ಪನ ಸಮ ಪ್ರಮಾಣದಲ್ಲಿ ಕೊಡಬಾರ್ದಂತ, ಅದೊಂದು ವಿಶೇಷತೆ. ಪ್ರಮಾಣದಲ್ಲಿ ಸಹ ವಿರುದ್ಧ ಆಗ್ತದೆ, ಜೇನುತುಪ್ಪ ಒಟ್ಟಿಗೆ ಕೊಡಬಾರ್ದಂತ. ಅದು ಈವನ್ ಸಂಶೋಧನೆ ಸಹ ಆಗಿದೆ, ಅದ್ರ ಮೇಲೆ ರಿಸರ್ಚ್ ಆಗಿದೆ. ಒಟ್ಟಿಗೆ ಕೊಟ್ಟಾಗ ಅದು ಏನೋ ರಿಯಾಕ್ಷನ್ ಆಗಿ
ಅದರಲ್ಲಿ ಬೇರೆ ಥರದ್ದು ಕಾರ್ಸಿನೋಜೆನಿಕ್ ಏಜೆಂಟ್ಸ್ ಉತ್ಪತ್ತಿ ಆಗ್ತದೆ ಅಥವಾ ಟಾಕ್ಸಿನ್ಸ್ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಸಮ ಪ್ರಮಾಣದಲ್ಲಿ ಎಲ್ಲಾದರೂ ಪ್ರಯೋಗ ಮಾಡಲಿಕ್ಕಿದ್ರೆ ಆ ಥರ ಕೊಡ್ಬೇಕಂತ ಹೇಳ್ತಾರೆ. ಹಾಗೆ ಇನ್ನೊಂದು ಸಾಮಾನ್ಯವಾಗಿ ಎಂತ ಫಾಲೋ ಮಾಡ್ತಾರಂದರೆ ಕ್ರಮ ವಿರುದ್ಧ ಅಥವಾ ಪರಿಹಾರ ವಿರುದ್ಧದಲ್ಲಿ ಜೇನುತುಪ್ಪನ ಬಿಸಿ ಮಾಡಬಾರ್ದು ಅಥವಾ ಬಿಸಿ ಪದಾರ್ಥದ ಜೊತೆ ತಗೋಬಾರ್ದು. ಈಗ ಸ್ಥೌಲ್ಯಕ್ಕೆ ಅಥವಾ ಒಬೇಸಿಟಿಗೆ ತುಂಬ ಜನರು ಬಿಸಿ ನೀರಿಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಅದಕ್ಕೆ ಲಿಂಬೆಹಣ್ಣು ರಸ ಹಾಕಿ ಕುಡಿತಾರೆ. ಅದು ಸಹ ಒಂಥರ ವಿಷ ಅಥವಾ ವಿರುದ್ಧ ಆಹಾರ ಅಂತ ಹೇಳ್ತಾರೆ. ಅದು ಈಗ ತುಂಬ ಕಾಮನ್ ಆಗಿ ಬಿಟ್ಟಿದೆ. ಈಗ ಎಲ್ಲ ವಿರುದ್ಧಾಹಾರಗಳು ಈಗ ನೀವು ಅನೇಕ ವಿಚಾರಗಳನ್ನು ಮುಂದೆ ಇಟ್ಟರೆ ಏನು ಆರೋಗ್ಯದ ಮೇಲೆ ಏನದು ಪ್ರತಿಕೂಲ ಪರಿಣಾಮ ಯಾವ ರೀತಿ ಸೃಷ್ಟಿ ಮಾಡುತ್ತೆ? ಇದು ಅದೇ ಹೇಳಿದಾಗ ಆಯುರ್ವೇದ ಶಾಸ್ತ್ರದಲ್ಲಿ ಇದನ್ನು ವಿಷಕ್ಕೆ ಸಮ ಅಂತ ಹೇಳ್ತಾರೆ. ಸೊ ಇದು ತಕ್ಷಣಕ್ಕೆ ಅಂತ ಸಮಸ್ಯೆ ಮಾಡದಿದ್ರು ಕ್ರಮೇಣವಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಕಂಡು ಬರ್ತದೆ. ಯಾಕಂದ್ರೆ ಅದು ಕಲ್ಮಶ ಶೇಖರಿಸಿ ಮತ್ತೆ ಒಂದು ದಿವಸ ಏನಾದ್ರು ಅದು ಎಷ್ಟು ತನಕ ಅಂದ್ರೆ ಮಾರಣಾಂತಿಕ ಸಹ ಆಗ್ಬೋದು, ಮೃತ್ಯು ಸಹ ಹೇಳಿದ್ದಾರೆ. ಚಿಕ್ಕ ಪುಟ್ಟ ಕಾಯಿಲೆ ಅಥವಾ ಚಿಕ್ಕ ಪುಟ್ಟ ಅಂದ್ರೆ ಆಮ್ಲಪಿತ್ತ ಅಂತ ಇರ್ಬೋದು, ಅಜೀರ್ಣ ಅಂತ ಇರ್ಬೋದು, ಅಥವಾ ಮಧ್ಯಮ ವೆರೈಟಿ ಇರುವ ನಮ್ಮ ಚರ್ಮ ರೋಗ ಇರ್ಬೋದು, ಫಿಸ್ಟುಲಾ ಅಂತ ಸಮಸ್ಯೆ ಇರ್ಬೋದು, ಗ್ರಹಣಿ ರೋಗ ಅಥವಾ ಕರುಳಿನ ಸಮಸ್ಯೆ, ಮತ್ತೆ ಈವನ್ ಸಂತಾನ ದೋಷ ಅಥವಾ ಬಂಜೆತನ ಸಹ ಆಗ್ಬೋದು. ಅದು ಯಾಕಂದ್ರೆ ರಿಸರ್ಚ್ ಅಲ್ಲಿ ನೋಡುವಾಗ ಈ ಸಂಶೋಧನೆಯಲ್ಲಿ ಮೊಲಿಕ್ಯುಲರ್ ಲೆವೆಲ್ ತನಕ ಸಹ ಈ ಎಫೆಕ್ಟ್ ಇರ್ತದೆ ಈ ವಿರುದ್ಧಾಹಾರ. ಹಾಗಾಗಿ ಈವನ್ ಜೆನೆಟಿಕ್ ಅಥವಾ ಸಂತಾನ ದೋಷ ಆಗ್ತದೆ ಅಂತ ಆಚಾರ್ಯಚರಕರು ಹೇಳ್ತಾರೆ. ಹಾಗೆ ನೀವು ಹೇಳಿದಂಥ ಎಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಈಗ ವಿರುದ್ಧಾಹಾರ ಸೇವಿಸುವಂಥವರು ಈಗ ನೀವು ಏನು ಪಟ್ಟಿ ಮಾಡ್ತೀರಿ ಅದನ್ನು ನೋಡುವಾಗ ಬಹುಶಃ ನಮ್ಮ ಎಲ್ಲ ಜನರು ವಿರುದ್ಧಾಹಾರದ ಪಾತಲ್ಲೇ ಇದ್ದಾರೆ. ಸೊ ಈಗ ಪ್ರತಿಕೂಲ ಪರಿಣಾಮ ಅಂದರೆ ತೊಂದರೆಗಳು ಅಥವಾ ಆರೋಗ್ಯ ಸಮಸ್ಯೆ ಇದು ಎಲ್ಲರಿಗೂ ಬರುತ್ತಾ? ಅಂದರೆ ಈಗ ವಿರುದ್ಧಾಹಾರ ಸೇವನೆ ಮಾಡಿದ ಎಲ್ಲರಿಗೂ ಬರುತ್ತಾ ಅಂತ? ಅದು ಸಹ ಹಾಗೆ. ಈಗ ಸಾಮಾನ್ಯವಾಗಿ ಎಲ್ಲರಲ್ಲಿ ಬರ್ತದೆ, ಆದರೂ ಕೆಲವು ಎಕ್ಸೆಪ್ಷನ್ಸ್ ಅಥವಾ ಕೆಲವರಿಗೆ ತಕ್ಷಣಕ್ಕೆ ಅಂತ ಸಮಸ್ಯೆ ಬರಲ್ಲ ಅಂತ ಪರಿಸ್ಥಿತಿ ಸಹ ಆಚಾರ್ಯಚರಕರು ಹೇಳಿದ್ದಾರೆ. ಅಂದರೆ ತರುಣ ವಯಸ್ಸಿನವರು ಅಥವಾ ಒಳ್ಳೆ ಜೀರ್ಣಶಕ್ತಿ ಇರುವವರು ಅಥವಾ ಯಾರಿಗೆ ಅಭ್ಯಾಸ ಆಗಿದೆ, ಒಳ್ಳೆ ಅಗ್ನಿ ಶಕ್ತಿ ಇದ್ದವರು, ಅದು ಯಾರಿಗೆ ಅಭ್ಯಾಸವಾಗಿದೆ ಅಂದರೆ ಅದಕ್ಕೆ ಓಕಸಾತ್ಮ ಅಂತ ಹೇಳ್ತಾರೆ. ಅಂದರೆ ಅಡ್ಜಸ್ಟ್ ಆಗಿ ಹೋಗ್ತಾರೆ. ಆದರೆ ಪ್ರಕೃತಿ ಹೌದು ಇಂಥ ಆಹಾರಕ್ಕೆ. ಆದರೂ ಕ್ರಮೇಣವಾಗಿ ಒಂದಲ್ಲ ಒಂದು ದಿವಸ ಏನಾದರೂ ಸಮಸ್ಯೆ ಆಗ್ತದೆ, ಗೊತ್ತಾಗಲ್ಲ. ಯಾಕಂದರೆ ಕೆಲವ್ರು ಹೇಳ್ಬೋದು ನಾವು ಹೊರಗಿನದ್ದು ತಿನ್ನೋದಿಲ್ಲ, ಮನೆಯಲ್ಲೇ ಮಾಡಿ ತಿನ್ನೋದು, ಆದರೂ ನಮಗೆ ಈ ಸಮಸ್ಯೆ ಬಂತಲ್ಲ ಯಾಕೆ, ಬೇರೆಯವರು ಹೊರಗೆ ತಿಂದು ಆರೋಗ್ಯ ಸಮಸ್ಯೆ ಬಂದಾಗ ಹೇಳುವಂಥದ್ದು ಇರುತ್ತೆ, ನಾವು ಮನೆಯದೇ ಊಟ ಮಾಡ್ತಾ ಇದ್ದು ಹೊರಗಡೆ ಊಟ ಮಾಡಲಿಲ್ಲ, ಆಗ ನಾವು ಇಂಥದ್ದು ವಿಚಾರನ ನೋಡ್ಬೇಕು ಈ ವಿರುದ್ಧಾಹಾರ. ಯಾಕಂದ್ರೆ ಮನೆಯಲ್ಲೇ ನಾವು ಇಂಥದ್ದು ಈಗ ಹಾಲು ಮತ್ತೆ ಹುಳಿ ಪದಾರ್ಥ ಹೊರಗೆ ತಿನ್ಬೇಕಂತೆಲ್ಲ, ಮನೆಯಲ್ಲೇ ಮೀನು ಸಹ ಮನೆಯಲ್ಲೇ ಅಂತ ಸಮಸ್ಯೆ. ಏನಿಲ್ಲ ಈಗ ಅದಕ್ಕೆ ಪರಿಹಾರ ಏನು ಕಂಡುಕೊಳ್ಬಹುದು? ಪರಿಹಾರ ಮೊದಲನೇದು ಅದೇ ನಮ್ಮ ಶಾಸ್ತ್ರದಲ್ಲಿ ಹೇಳುವಾಗ ನಿಧಾನ ಪರಿವರ್ಜನ. ನಿಧಾನ ಅಂದ್ರೆ ಕಾರಣವನ್ನು ತ್ಯಜಿಸುವುದು, ಆದಷ್ಟು ಸರಿಯಾದ ಆಹಾರ ಕ್ರಮ. ನಾವೇ ಒಂದು ಪತ್ತೆ ಹಚ್ಚಿಕೊಳ್ಬೇಕು ನಾವು ಯಾವುದೆಲ್ಲ ವಿರುದ್ಧಾಹಾರ ಸೇವನೆ ಮಾಡ್ತಾ ಇದ್ದೇವೆ ಅಂತ. ಅದೇ ಅಂತದನ್ನು ತ್ಯಜಿಸಿದ್ರೆ ಉತ್ತಮ. ಅದು ಬಿಟ್ರೆ ಶೋಧನಾ ಚಿಕಿತ್ಸೆ, ಈಗ ನಮ್ಮ ಆಸ್ಪತ್ರೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಯಾವ್ದು ಮಾಡ್ತೇವೆ, ಮುಖ್ಯವಾಗಿ ವಮನ ಕರ್ಮ ಅಥವಾ ವಿರೇಚನ ಕರ್ಮ ಅಥವಾ ಬೇರೆ ಉಪಶಾಮಕ ಚಿಕಿತ್ಸೆ, ಆಯಾ ರೋಗಕ್ಕೆ ಅದು ಸಮಸ್ಯೆ ಕಾಣಿಸಿಕೊಂಡಾಗ ಅಂತ ಚಿಕಿತ್ಸೆ ನೀಡ್ಬೋದು. ಮತ್ತು ಓಕಸಾತ್ಮ್ಯ ಯಾವ್ದು ಹೇಳಿದೆ, ಯಾರಲ್ಲಿ ಅಡ್ಜಸ್ಟ್ ಆಗಿದೆ ಅವರನ್ನು ಸಡನ್ ಆಗಿ ಅದರಿಂದ ಬಿಡಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಪಾದಾಂಶ ಚಿಕಿತ್ಸೆ ಅಂದರೆ ಪಾದಾಂಶದಲ್ಲಿ ಬಿಡ್ತಾ ಬರ್ಬೇಕಾ, ಎಂತ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡ್ತಾ ಬರ್ಬೇಕು. ಅದು ಬಿಟ್ಟರೆ ಈಗ ನೋಡಿ ಹಾಲು ಹೀಗೆ ತಗೊಂಡ್ರೆ ಅಂತ ಆಗ್ಲಿಕ್ಕಿಲ್ಲ, ಮತ್ತೆ ಮೀನು ಸಹ ಹೀಗೆ ತಗೊಂಡ್ರೆ, ಹಾಗಾಗಿ ಕಂಪ್ಲೀಟ್ ಜೀರ್ಣ ಆದ್ಮೇಲೆ ಬೇಕಿದ್ರೆ ತಗೊಳ್ಬಹುದು. ಹೌದು, ತುಂಬಾ ಗ್ಯಾಪ್, ಆಲ್ಮೋಸ್ಟ್ 2 ಗಂಟೆ ಜೀರ್ಣ ಆಗ್ಲಿಕ್ಕೆ. ಯಾಕಂದ್ರೆ ಒಂದೊಂದು ಪದಾರ್ಥಕ್ಕೆ ಜೀರ್ಣ ಆಗ್ಲಿಕ್ಕೆ ಒಂದೊಂದು ಸಮಯ ಉಂಟು. ಈಗ ಹಾಲಿಗೆ ಬೇರೆ ಜೀರ್ಣ
ಡ್ಯೂರೇಷನ್ ಇರ್ತದೆ ಅಥವಾ ಮೀನಿಗೆ, ಹಾಗೆ ಗ್ಯಾಪ್ ಕೊಟ್ಟು ತಗೊಂಡ್ರೆ ಉತ್ತಮ ಅಂತ ಹೇಳ್ಬೋದು. ಎಸ್ 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 ಒಟ್ಟಾಗಿ ವಿರುದ್ಧಾಹಾರದ ವಿಚಾರದಲ್ಲಿ ನೀವು ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಹೌದು, ಆಚಾರ್ಯರು ಆಗಿನ ಕಾಲದಲ್ಲೇ ಇದನ್ನ ಹೇಳ್ತಾ ಬರ್ತಿದ್ದಾರೆ. ಆದ್ರೆ ನಾವು ಈಗ ಬೇರೆ ಕಡೆದು ಜೀವನ ಶೈಲಿ ಅಥವಾ ಆಹಾರ ಕ್ರಮವನ್ನ ಅಳವಡಿಸಿಕೊಳ್ತಾ ಬರ್ತಿದ್ದೇವೆ. ಅದನ್ನ ಆದಷ್ಟು ಕಮ್ಮಿ ಮಾಡಿ ಆದಷ್ಟು ನಮ್ಮ ಪಾರಂಪರಿಕ ಆಹಾರ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ, ಜೀವನ ಶೈಲಿಯನ್ನು ಸಮಾಧಾನವಾಗಿ ಅರ್ಥೈಸಿಕೊಂಡು ನಾವು ಇದನ್ನೆಲ್ಲ ತಿಳ್ಕೊಂಡ್ರೆ ಉತ್ತಮ. ಇದರ ಬಗ್ಗೆ ಆ ಮೂಲಕ ನಾವು ಆರೋಗ್ಯವನ್ನು ಕಾಪಾಡಬಹುದು ಅಂತ. ಎಸ್ ವೀಕ್ಷಕರು, ನಾವು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ವಿರುದ್ಧಾಹಾರ, ವಿರುದ್ಧಾಹಾರ ಯಾವೆಲ್ಲ ವಿಚಾರಗಳು ಅದು ವಿರುದ್ಧಾಹಾರ ಆಗುತ್ತೆ ಮತ್ತು ಅದನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಯಾವ ರೀತಿಯಾಗಿ ನಾವೇ ಅದನ್ನು ತಿದ್ದಿಕೊಳ್ಳಬೇಕು, ನಮ್ಮ ಮನೆಯಿಂದಲೇ ಅದು ಆರಂಭ ಆಗಬೇಕು. ಸೊ ಆ ಮೂಲಕ ನಾವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಡಾಕ್ಟರ್ ನಿಯತಿ ಅವರು ತಮ್ಮ ಮನಮುಟ್ಟುವ ರೀತಿಯಲ್ಲಿ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತೀನಿ ಡಾಕ್ಟರ್. ಎಸ್, ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಆರೋಗ್ಯ ಮಂಥನ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ನಿಯತಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.